ಕಾರ್ಕಳ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜನ್ಮದಿನಾಚರಣೆಯನ್ನ ಆಚರಿಸಿದರು. ಗೇರುಬೀಜ ನಿಗಮದ ಅಧ್ಯಕ್ಷರಾದ ಮಣಿರಾಜ್ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಾನು ಬಾಳಬೇಕು, ಇತರರು ಬಾಳಬೇಕು ಎಂಬ ಆಶಯವನ್ನ ಹೊಂದಿದ ವ್ಯಕ್ತಿಯಾಗಿದ್ರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ, ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಬಹಳ ವ್ಯವಸ್ಥಿತವಾಗಿ ನಮ್ಮ ದಲಿತ ಸಂಘದ ಅದಕ್ಕೋಸ್ಕರ ನಮಗೆಲ್ಲರಿಗೂ ಪ್ರಥಮವಾಗಿ ನಾನು ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚಿಸುವಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ದೇಶದ ಸಂವಿಧಾನ ರಚನೆಯಾದದ್ದು. ನಮ್ಮ ದೇಶದ ಒಂದು ಭದ್ರ ತಳಹದಿ, ಭದ್ರ ಬುನಾದಿ, ಭದ್ರ ತಲಕಟ್ಟು ಗಟ್ಟಿಯಾದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದಿಂದ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮಗೆ ಒಂದು ದೊಡ್ಡ ಭಗವದ್ಗೀತೆಯಷ್ಟು ಪ್ರಾಮುಖ್ಯವಾದಂತಹ, ಪ್ರಮುಖವಾದಂತಹ, ಮಹತ್ವವಾದಂತಹ, ಅರ್ಥಪೂರ್ಣವಾದಂತಹ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ. ನಂತರ ಮಾತನಾಡಿದ ಕೆಎಂಇಎಸ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ರಾಮಚಂದ್ರ ನೆಲ್ಲಿಕರ್ ಅವರು, ಇಂದು ಅವರ 131ನೇ ಜನ್ಮದಿನಾಚರಣೆ. ಕೇಂದ್ರದಲ್ಲಿ ಅವರ ಬಗ್ಗೆ ಮಾತನಾಡಲು ಹೊರಟರೆ 131 ದಿನಗಳು ಸಾಕಾಗುವುದಿಲ್ಲ. ವರ್ಣಭೇದದ ಬಗ್ಗೆ ಹೋರಾಟ ಮಾಡಿ, ದಲಿತರ ಮೇಲಾಗುವ ದೌರ್ಜನ್ಯದ ಬಗ್ಗೆ ಹೋರಾಟವನ್ನ ಮಾಡಿ, ಎಲ್ಲಾ ವರ್ಗದವರಿಗೂ ಸಮಾನ ಹಕ್ಕು ಸಿಗಬೇಕೆಂದು ಹೋರಾಟ ಮಾಡಿದ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಹೇಳಿದರು. ಬೇರೆ ಜಾತಿಯವರ ಮೇಲೆ ಬಿದ್ದರೆ ಮೈಲಿಗೆ ಆಗುತ್ತದೆ ಎನ್ನುವಂತ ಸಂದರ್ಭದಲ್ಲಿ ಅವರು ಮಾಡಿದ ಹೋರಾಟ ಇದು. ಅಷ್ಟೇ ಅಲ್ಲ, ಆ ಮಹಾರ ಜನಾಂಗದವರು ಭೇಟಿಗೆ ಬರಬೇಕಾದ್ರೆ ಬುದ್ಧಿಗೆ ದೊಡ್ಡ ಮಡಿಗೆ ಅಂಬೇಡ್ಕರ್ ಬಾವುಟ ಸಾಕು, ಅದು ನಿಮ್ಮ ಹೋರಾಟವನ್ನು ಹೇಳಿಕೊಡ್ತದೆ ಅಂತ ಹೇಳ್ತೇವೆ. ಸೊ ಯಾಕೆ ಈ ಮಾತನ್ನು ಹೇಳ್ತಾರೆ, ಕರುಣಾಸಾಗರ ಮುನಿ ಅಂತ ಜೈನ ಮುನಿ ಇದ್ದರು. ಅವರು ಅಮೆರಿಕದಲ್ಲಿ ಭಾಷಣ ಮಾಡ್ತಾ ಇದ್ದಾರಂತೆ. ಅಮೆರಿಕದಲ್ಲಿ ಭಾಷಣ ಮಾಡ್ತಾ ಇರುವಾಗ ಹೇಳ್ತಾ ಇದ್ದಾರೆ, 80 ವರ್ಷದ ಅಜ್ಜಿ ಇದ್ದದ್ದು 8 ವರ್ಷಕ್ಕೆ ಸತ್ತಾಳು ಅಂತ ಹೇಳ್ತಿದ್ದಾರಂತೆ. ಯಾರು ಭಾಷಣ ಹೇಳ್ತಾ ಇರಲಿಲ್ಲ. ಪುನಃ ರಿಪೀಟ್ ಮಾಡ್ತಾರೆ ಕರುಣಾಸಾಗರ ಮುನಿ, 80 ವರ್ಷದ ಅಜ್ಜಿ ಇದ್ದಳು 8 ವರ್ಷಕ್ಕೆ ಸತ್ತಾಳು ಅಂತ ಹೇಳಿ ಯಾರು ಭಾಷಣ ಹೇಳ್ತಿರಲಿಲ್ಲ. ಏಕೈಕ ಪ್ರಪಂಚದ ವ್ಯಕ್ತಿ ಅಂತ ಇದ್ದಾರೆ ಅಂಬೇಡ್ಕರ್ ಮಾತ್ರ. 64 ವಿಷಯಗಳಲ್ಲಿ ಪಡೆದಿದ್ದಾರೆ. 9 ಭಾಷೆಗಳನ್ನು ಓದಲು ಬರೆಯಲು ಬರುವಂತಹ ಇತರ ವ್ಯಕ್ತಿ ಅಂತ ಇದ್ದಾರೆ ಅಂಬೇಡ್ಕರ್ ಮಾತ್ರ. ನೆಹರು ಅವರು 16 ಭಾಷೆಗಳನ್ನು ಮಾತಾಡ್ತಾ ಇದ್ದರು, ಆದರೆ ಬರೀತಿರ್ಲಿಲ್ಲ. ಅಂಬೇಡ್ಕರ್ 9 ಭಾಷೆಗಳಲ್ಲಿ ನಿರರ್ಥಕವಾಗಿ ಬರೀತಾರೆ ಮತ್ತು ಓದುತ್ತಾರೆ. ಇಂತಹ ವಿದ್ವಾಂಸ ಚಿಂತಕರಾಗಿದ್ದರು ಅಂತ ಹೇಳಿ. ನಂತರ ಮಾತನಾಡಿದ ಉಪನ್ಯಾಸಕ ರಾಜೇಂದ್ರ ಭಟ್ ಅವರು, ಬಾಬು ಜಗಜೀವನ್ ರಾಮ್ ಭಾರತದ ಪ್ರಧಾನಿಯಾಗಲು ಅರ್ಹತೆ ಇದ್ರು ಹಾಗೂ ಭಾರತ ರತ್ನ ಪಡೆಯಲು ಅರ್ಹತೆ ಇದ್ರು. ಎರಡರಿಂದಲೂ ವಂಚಿತರಾದ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಆಗಿದ್ರು. ಸುದೀರ್ಘಾವಧಿಯಲ್ಲಿ ಕೇಂದ್ರದ ಸಚಿವರಾಗಿದ್ರು. ಸೋಲನ್ನ ಅರಿಯದ ವ್ಯಕ್ತಿಯಾಗಿದ್ರು ಎಂದು ಹೇಳಿದ್ರು. ಸರಿಯಾಗಿ ಧರ್ಮವನ್ನು ಯಾರು ಅರ್ಥ ಮಾಡಿಕೊಳ್ತಾ ಇಲ್ಲ, ಅವರ ಅನುಷ್ಠಾನವನ್ನು ತಪ್ಪು ಮಾಡ್ತಾ ಇದ್ದಾರೆ. ಇದು ಸರಿಯಾಗಬೇಕು ಅಂತ ಹೋರಾಟಗಳನ್ನ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡ್ಕೊಳ್ತಾರೆ, ಸಂಧ್ಯಾ ವಂದನೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಇಸ್ವಿನಲ್ಲಿ ಭಾರತದ ಮೊತ್ತ ಮೊದಲ ಸರ್ಕಾರ ರಚನೆಯಾಯಿತು. ನೆಹರು ಅವರು ಪ್ರಧಾನಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾರೆ. ಆ ಮಧ್ಯಂತರ ಸರ್ಕಾರದಲ್ಲಿ ಅವರು ಕಾರ್ಮಿಕ ಇಲಾಖೆ ಮಂತ್ರಿಯಾಗಿ 2 ಟರ್ಮ್ ಅನ್ನು ಪೂರ್ತಿ ಮಾಡ್ತಾರೆ. ಇದರ ಜಗತ್ತಿನ ಇತಿಹಾಸವನ್ನು ನೋಡಿದಾಗ 50 ವರ್ಷಗಳ ಕಾಲ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ನಮಗೆ ಸಿಗುವುದಿಲ್ಲ. ಸಿಕ್ಕಿದ್ರೆ ಅದು ಬಾಬು ಜಗಜೀವನ್ ರಾಮ್ ಮಾತ್ರ ಅನ್ಸುವಂತ ಮಾತ್ರ ನೀಡಿಕೆ ಇಚ್ಛೆ ಪಡ್ತಾರೆ. 86 ಇಸ್ವಿ ತನಕ ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ರು. 36 ವರ್ಷಗಳ ಕಾಲ ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಯಾವುದೇ ಚುನಾವಣೆಯಲ್ಲಿ ಸೋತಂತ ಉದಾಹರಣೆಗಳಿಲ್ಲ. ನೇರವಾಗಿ ಸೈನಿಕರಿಂದಲೇ ಹೋಗಿ ನೇರವಾಗಿ ಸೈನಿಕರ ಜೊತೆಗೆ ನಿಂತುಕೊಂಡು ಹೋರಾಟವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಅವರು. ವೇದಿಕೆಯಲ್ಲಿ ಪುರಸಭಾಧ್ಯಕ್ಷರಾದ ಸುಮಾ ಕೇಶವ್, ಕಾರ್ಯನಿರ್ವಹಣಾಧಿಕಾರಿಗಳಾದ ಗುರುದತ್, ಕಾರ್ಕಳ ತಹಶೀಲ್ದಾರಾದ ಪ್ರದೀಪ್ ಕುರ್ಡೇಕರ್, ಪೊಲೀಸ್ ಅಧಿಕಾರಿ ವಿನಯ್ ಪ್ರಸಾದ್, ಸಮಾಜ ಕಲ್ಯಾಣ ನಿರ್ದೇಶಕ ರೋಷನ್ ಕುಮಾರ್, ಪುರಸಭೆಯ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.